ಅವರು ಕೂಡ ಇದ್ದಾರೆ. ಕೇಳಿದ್ರು ಮುಕ್ತವಾಗಿ ಈ ತರ ದೂರವರ್ತಿ ಬಂದಿದೆ, ಏನು ದೇವಸ್ಥಾನ ವಿಚಾರವಾಗಿ ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ವಾ, ಅಥವಾ ನಿಮ್ಗೆ ಏನಾದ್ರು ಸಮಸ್ಯೆ ಇದೆ ನೀವೇನಾದ್ರು. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಸಾಗಸಂದ್ರ ಶ್ರೀ ಕೆಂಪಮ್ಮ ದೇವಿ ದೇವಾಲಯಕ್ಕೆ ದಲಿತರ ಪ್ರವೇಶವನ್ನು ಅಲ್ಲಿನ ಅರ್ಚಕರು ನಿರ್ಬಂಧ ಹಾಕಿದ್ದಾರೆ ಎಂದು ತಹಶೀಲ್ದಾರ್ ಅವರಿಗೆ ದಲಿತ ಸೇನೆಯ ಮುಖಂಡರು ಸೋಮವಾರ ಮನವಿ ಕೊಟ್ಟ ಹಿನ್ನೆಲೆಯಲ್ಲಿ ಸಾಗಸಂದ್ರ ಶ್ರೀ ಕೆಂಪಮ್ಮ ದೇವಸ್ಥಾನಕ್ಕೆ ಕಂದಾಯ ಇಲಾಖೆಯ ಉಪ ತಹಶೀಲ್ದಾರ್ ಶ್ರೀನಿವಾಸ್ ಬುಧವಾರ ಭೇಟಿ ನೀಡಿ ಸಾಗಸಂದ್ರ ದೇವಾಲಯದಲ್ಲಿ ಅರ್ಚಕರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಜೊತೆ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅರ್ಚಕ ದೊಡ್ಡ ಕೆಂಪಯ್ಯನವರು, ಸುಮಾರು ವರ್ಷಗಳಿಂದ ದೇವಾಲಯಕ್ಕೆ ಸಾಕಷ್ಟು ಭಕ್ತಾದಿಗಳು ಬರುತ್ತಾರೆ. ನಾವು ಯಾರನ್ನು ಕೂಡ ಗಲಾಟೆ ಮಾಡಿ ಹೊರಗಡೆ ನಿಲ್ಲಿಸಲಿಲ್ಲ. ಇದರ ಹಿಂದೆ ಕಾಣದ ಕೈಗಳು ಉದ್ದೇಶಪೂರ್ವಕವಾಗಿ ಗಲಾಟೆ ಮಾಡಿಸಬೇಕು ಅಂತ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ನಮ್ಮಲ್ಲಿ ಸಾಕಷ್ಟು ದಲಿತರು ದೇವಾಲಯಕ್ಕೆ ಬರುತ್ತಾರೆ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನವಾಗಿ ಪೂಜೆಗಳನ್ನು ಅರ್ಚಕರು ಮಾಡಿಕೊಟ್ಟಿದ್ದಾರೆ. ದಲಿತರನ್ನು ನಾವು ಅವಮಾನಿಸಿಲ್ಲ ಎಂದರು. ದೇವಾಲಯ ಕಾರ್ಯದರ್ಶಿ ಆನಾ ಲಿಂಗಪ್ಪ ಮಾತನಾಡಿ, ನಾನು ಸುಮಾರು ವರ್ಷಗಳಿಂದ ಅಮ್ಮನವರ ದಾಸೋಹ ಕಾರ್ಯದ ಉಸ್ತುವಾರಿಯಲ್ಲಿದ್ದೇನೆ. ಇಲ್ಲಿ ಯಾವುದೇ ಜಾತಿ ಭೇದ ಭಾವ ಮಾಡಿಲ್ಲ. ದಲಿತರು ಎಲ್ಲರೂ ಸಹ ದೇವಾಲಯಕ್ಕೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಮುಜರಾಯಿ ದೇವಾಲಯದಲ್ಲಿ ಎಲ್ಲರಿಗೂ ಕೂಡ ಅಮ್ಮನವರ ದರ್ಶನ ಇರುತ್ತದೆ. ನಮ್ಮಲ್ಲಿ ಯಾವುದೇ ಅರ್ಚಕರು ದಲಿತರನ್ನು ಅವಮಾನಿಸಿಲ್ಲ. ದೇವಾಲಯಕ್ಕೆ ಬರುವ ಭಕ್ತರನ್ನು ಪ್ರೀತಿಯಿಂದ ಪೂಜಾ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ. ಇದು ಸತ್ಯಕ್ಕೆ ದೂರವಾದ ಮಾತು. ಮಾಹಿತಿ ಕೊಟ್ಟವರೇ ಇಲ್ಲಿಗೆ ಬಂದಿಲ್ಲ. ದೇವಾಲಯದ ಅರ್ಚಕರು ದಲಿತರನ್ನು ಅವಮಾನಿಸಿದ ಸಾಕ್ಷಿ ಇದ್ದರೆ ಕೊಡ್ಲಿ, ಆಗ ಎಲ್ಲರನ್ನು ಕರೆಸಿ ಮಾತನಾಡೋಣ. ಆದರೆ ಸಾಕ್ಷಿ ಇಲ್ಲ. ಜಾತ್ರಾ ಸಮಯದಲ್ಲಿ ಬೇಕು ಅಂತ ಜಗಳ ಮಾಡೋಕೆ ಇವರೆಲ್ಲ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಸುಳ್ಳು ಮಾಹಿತಿ ಕೊಟ್ಟವರ ಮೇಲೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಸ್ಥಳದಲ್ಲಿ ಸಾಗಸಂದ್ರ ಗ್ರಾಮಸ್ಥರು, ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ಅವರು ಕೂಡ ಇದ್ದಾರೆ. ಕೇಳಿದ್ರು ಮುಕ್ತವಾಗಿ ಈ ತರ ದೂರವರ್ತಿ ಬಂದಿದೆ, ಏನು ದೇವಸ್ಥಾನ ವಿಚಾರವಾಗಿ ಈ ತರ ಮಾಡ್ತಿದ್ದಾರೆ ಅಂತ ಹೇಳ್ತಿಲ್ವಾ, ಅಥವಾ ನಿಮ್ಗೆ ಏನಾದ್ರು ಸಮಸ್ಯೆ ಇದೆ ನೀವೇನಾದ್ರು ಶಿಕ್ಷಣರು ತೊಂದರೆ ಆಗ್ತಿದೆ ಏನಾದ್ರು ಇದ್ರೆ ಹೇಳಿ, ಮುಕ್ತವಾಗಿ ದರ್ಶನ ಮಾಡ್ತೀವಿ. ಬಟ್ ಇಲ್ಲಿರೋಂಥ ವ್ಯಕ್ತಿಗಳು ಸಹ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಗೆ ಆ ರೀತಿ ಹಿಂದೂವರ್ಗೂ ನಡೆಸಿದ್ರೆ ಮುಂದೆ ನಡೆಯೋದಿಲ್ಲ ಅಂತ ಎಲ್ಲ ಕೆಲವು ಆಜುಬಾಜು ಗ್ರಾಮಗಳ ಮಕ್ಕಳು, ಜನರು ಮತ್ತು ಇತರೆ ಭಕ್ತಾದಿಗಳ ಮನೆಗೆ ಕರೆದುಕೊಂಡು ಹೋಗುವುದು ರೂಢಿಯಲ್ಲಿದ್ದು, ದೇವರನ್ನು ಕರೆದುಕೊಂಡು ಹೋಗಲು ನಿರ್ದಿಷ್ಟ ವಾದ್ಯಗೋಷ್ಠಿ, ವಾಹನ ಸೌಕರ್ಯ, ಹಳೆವಾದ್ಯಕ್ಕೆ ಮಾತ್ರ ಭಕ್ತಾದಿಗಳಿಂದ ದೇಣಿಗೆ ಹಾಗೂ ಸರ್ಟಿಫಿಕೇಟ್ಗಳನ್ನು ಮಾತ್ರ ಪಡೆಯುತ್ತೇವೆ. ನಾವು ಮುಕ್ತ ದರ್ಶನ ಕೊಡಿಸ್ತೀವಿ ಅಂತಂದು ಕೇಳಿದ್ವಿ ಮೇಡಮ್. ಅದು ಸಹ ಯಾರು ಅಲ್ಲಿ ಕಂಡು ಬಂದಿಲ್ಲ. ಪ್ರವೇಶ